ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಹೇಳೋಕೊಂಡಿರೋ ವಿಷಯ ಏನಂದರೆ ಶಾರ್ಲಾಕ್ ಹೋಮ್ಸ್ ವೆಬ್ ಸೀರೀಸ್ ಬಗ್ಗೆ. ಶಾರ್ಲಾಕ್ ಹೋಮ್ಸ್ ಒಂದು ಪತ್ತೇದಾರಿ ಇದು ವೆಬ್ ಸೀರೀಸ್ ಆಗಿದೆ. ಇದರ ಒಟ್ಟು 4 ಸೀಸನ್ ಅದಾವ. 4 ಸೀಸನ್ ಪ್ರತಿ ಸೀಸನ್ದಾಗೂ 3 ಎಪಿಸೋಡ್ ಅದಾವ. ಒಟ್ಟು ಟೋಟಲ್ 12 ಎಪಿಸೋಡ್. ಪ್ರತಿಯೊಂದು ಎಪಿಸೋಡ್ದಾಗೂ ಇರೋ ಶಾರ್ಲಾಕ್ ಹೋಮ್ಸ್ ಒಂದೊಂದು ಕೇಸ್ನ ಸಾಲ್ವ್ ಮಾಡ್ಕೊಂತ ಹೋಗ್ತಾನೆ. ಇದರ ಮೇನ್ ಕ್ಯಾರೆಕ್ಟರ್ ಶಾರ್ಲಾಕ್ ಹೋಮ್ಸ್. ಇವನು ಒಂದು ಪ್ರೈವೇಟ್ ಡಿಟೆಕ್ಟಿವ್ ಆಗಿರ್ತಾನೆ. ಪೊಲೀಸರಿಗೆ ಹೆಲ್ಪ್ ಮಾಡೋದು ಮತ್ತು ಜನರಿಗೆ ಹೆಲ್ಪ್ ಮಾಡೋದು, ಅವ್ರ ಕೇಸ್ ಸಾಲ್ವ್ ಮಾಡೋದು ಮಾಡ್ಕೊಂಡು ಹೋಗ್ತಿರ್ತಾನೆ. ಇದು ವೆರಿ ಇಂಟ್ರೆಸ್ಟಿಂಗ್ ಆದ ಸ್ಟೋರೀಸ್ ಅದಾವ. ಪ್ರತಿಯೊಂದ್ರಾಗ ಒಂದೊಂದು ಎಪಿಸೋಡ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾನೆ. ನೋಡೋ ಚೆನ್ನಾಗಿ ಅದಾವ. ಪ್ರತಿ 12 ಎಪಿಸೋಡ್ ನೋಡ್ಬೋದು ನೀವು. 4 ಸೀಸನ್ 12 ಎಪಿಸೋಡ್ ನೋಡ್ಬೋದು. ಪ್ರತಿಯೊಂದು ಚೆನ್ನಾಗಿದಾವೆ. ಅದ್ರಲ್ಲಿ ಅಷ್ಟೇ ಒಂದೊಂದು ಸ್ವಲ್ಪ ತಿಂಗಳಿಗೆ ಅಷ್ಟೇ ಕಂಟಿನ್ಯೂ ಆಗ್ತಾವೆ. ಉಳ್ಕಿದೆಲ್ಲ ಸ್ಟೋರಿ ಅದು ಒಂದೊಂದು ಎಪಿಸೋಡ್ ಮುಗಿದು ಹೋಗ್ತಾವೆ. ಅದ್ರಾಗ ಇನ್ನೊಂದು ಬರೋ ಮುಖ್ಯವಾದ ಕ್ಯಾರೆಕ್ಟರ್ ಅಂದರೆ ಜಾನ್ ಸರ್ ವಾಟ್ಸನ್. ಇವರೊಂದು ಮಿಲಿಟರಿ ಆಫೀಸರ್ ಆಗಿರ್ತಾರೆ, ಡಾಕ್ಟರ್ ಆಗಿ. ಮತ್ತು ಇವರು ಶಾರ್ಲಾಕ್ ಹೋಮ್ಸ್ನ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಇವರಿಬ್ಬರು ಕೂಡ ಎಲ್ಲ ಕೇಸ್ಗಳು ಸಾಲ್ವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ಯಾರಾದರೂ ಇದನ್ನು ವಾಚ್ ಮಾಡ್ತಾ ಇದ್ದರೆ, ಪತ್ತೆದಾರಿ ಯಾರಾದರೂ ಇಷ್ಟ ಇದ್ದರೆ, ಡಿಟೆಕ್ಟಿವ್ ಇವನ ವೆಬ್ ಸೀರೀಸ್ ಯಾರು ನೋಡೋಕ್ಕೆ ಇಷ್ಟಪಟ್ಟರೆ ಇವನು ನೋಡ್ಬೋದು. ಚೆನ್ನಾಗಿದೆ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.